ಹೆಜಮಾಡಿ ಟೋಲ್ಗೇಟ್ ಕಳೆದ ಕೆಲವು ವರ್ಷಗಳಿಂದ ಬಹಳ ಸುದ್ದಿಯಲ್ಲಿರುವ ಕೇಂದ್ರ. ಆರಂಭದಿಂದಲೇ ಹಲವಾರು ಬಾರಿ ಜನರ ವಿರೋಧಗಳನ್ನು ಎದುರಿಸಿಕೊಂಡು ಬಂದಿರುವ ಹೆಜಮಾಡಿಯ ಟೋಲ್ಗೇಟ್ ಇತ್ತೀಚೆಗೆ ಸ್ಥಳೀಯ ವಾಹನಗಳಿಗೆ ಟೋಲ್ ಸಂಗ್ರಹ ವಿಚಾರದಲ್ಲಿ ಸಾಕಷ್ಟು ಸುದ್ದಿ ಮಾಡಿತ್ತು. ಈ ನಿಟ್ಟಿನಲ್ಲಿ ಹೋರಾಟಕ್ಕೆ ಪಕ್ಷಭೇದ ರಹಿತವಾಗಿ ವೇದಿಕೆಯು ಸಿದ್ಧಗೊಂಡಿತ್ತು. ಆದರೆ ಇದೀಗ ಈ ಹೋರಾಟಕ್ಕೆ ಎಳ್ಳು ನೀರು ಬಿಡಲಾಗಿದೆಯಾ ಎನ್ನುವ ಅನುಮಾನ ಕಾಡ್ತಿದೆ. ಅದ್ಯಾಕಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹೌದು, ಕಳೆದ ಕೆಲವು ಸಮಯಗಳಿಂದ ಪಕ್ಷಭೇದ ರಹಿತವಾಗಿ ಎಲ್ಲರನ್ನ ಒಗ್ಗಟ್ಟಾಗಿಸಿದ್ದ ಹೆಜಮಾಡಿ ಟೋಲ್ಗೇಟ್ ವಿರುದ್ಧದ ಹೋರಾಟ ಇದೀಗ ತನ್ನ ಕಾವನ್ನ ನಿಧಾನಕ್ಕೆ ಕಳೆದುಕೊಳ್ಳುತ್ತಿದೆಯೋ ಎನ್ನುವ ಅನುಮಾನ ಕಳೆದ ಕೆಲವು ಸಮಯದಿಂದ ಮೂಡಿತ್ತು. ಆದರೆ ಎಲ್ಲರ ಅನುಮಾನ ನಿಜವಾಗಿದೆ ಎನ್ನುವ ಮಾತುಗಳು ಈಗ ಕೇಳಿ ಬರಲಾರಂಭಿಸಿವೆ. ಬಿರುಸಿನ ಪತ್ರಿಕಾ ಹೇಳಿಕೆಗಳಿಂದ ಆರಂಭಗೊಂಡ ಹೆಜಮಾಡಿ ಟೋಲ್ ವಿರುದ್ಧದ ಹೋರಾಟ ಬಹುತೇಕ ನಾವಿಕನಿಲ್ಲದ ದೋಣಿಯಂತಾಗಿದೆ. ಇದೀಗ ಹೋರಾಟಗಾರರ ಬೇಡಿಕೆ ಈಡೇರದೆ ಸ್ಥಳೀಯರಿಂದಲೇ ಟೋಲ್ ಸಂಗ್ರಹ ನಡೆಯುತ್ತಿದೆ. ಆದರೆ ಹೋರಾಟಗಾರರು ತುಟಿ ಪಿಟಿಕ್ ಎನ್ನದೆ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೂಲಕ ಹೋರಾಟಕ್ಕೆ ಎಳ್ಳು ನೀರು ಬಿಟ್ಟಂತಾಗಿದೆ ಎನ್ನುತ್ತಿದ್ದಾರೆ ಸ್ಥಳೀಯರು. ಕರಾವಳಿಯಲ್ಲಿ ಈವರೆಗೆ ಹಲವಾರು ವಿಚಾರಗಳಿಗಾಗಿ ಹೋರಾಟ ನಡೆದಿದೆ. ಆದರೆ ಅವೆಲ್ಲವನ್ನ ಕಂಡು ಜನತೆ ರೋಸಿ ಹೋಗಿದ್ದಾರೆ. ಹೀಗಾಗಿ ಇತ್ತೀಚಿನ ಸಂದರ್ಭಗಳಲ್ಲಿ ಯಾವುದೇ ಹೋರಾಟದ ವಿಚಾರ ಬಂದಾಗಲೂ ಜನತೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹೆಜಮಾಡಿ ಟೋಲ್ಗೇಟ್ ವಿಚಾರದಲ್ಲಿ ಜನರನ್ನ ಒಗ್ಗಟ್ಟಾಗಿಸಲು ಟೋಲ್ ವಿರೋಧಿ ಹೋರಾಟ ಸಮಿತಿ ಸಾಕಷ್ಟು ಕಸರತ್ತು ಮಾಡಿತ್ತು. ಆರಂಭದಲ್ಲಿ ಸುಮಾರು 500 ಮಂದಿ ಸೇರಿದ್ರು. ಆದರೆ ಬಳಿಕದ ಬೆಳವಣಿಗೆಗಳು ನೈಜ ಹೋರಾಟಗಾರರಿಗೆ ಬೇಸರ ತಂದಿದೆ. ಯಾಕೆಂದ್ರೆ ಸಭೆಯಲ್ಲಿ ನಿರ್ಣಯ ಒಂದಾದ್ರೆ ಪ್ರತಿಭಟನೆಯಲ್ಲಿ ನಡೆಯುತ್ತಿದ್ದುದು ಮತ್ತೊಂದು. ಹೀಗಾಗಿ ನೈಜ ಹೋರಾಟಗಾರರು ಹೋರಾಟದಿಂದ ಹಿಂದಕ್ಕೆ ಸರಿಯುವಂತಾಗಿದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಇನ್ನು ಈ ಬೆಳವಣಿಗೆಗೆ ಸೂಕ್ತ ಕಾರಣವೂ ಇದೆ. ಈ ಹಿಂದೆ ನಾಗಾರ್ಜುನ ಕಂಪನಿ ವಿರುದ್ಧ ಹೋರಾಟಗಳು ನಡೆದಿತ್ತು. ಆಗ ಯಾವ ಮಟ್ಟದ ಹೋರಾಟಕ್ಕೂ ಸಿದ್ಧ ಎಂಬಂತಿದ್ದ ಹೋರಾಟಗಾರರಿಗೆ ಸಿಕ್ಕಿತು ಕೊನೆಗೆ ನಿರಾಶೆ. ಆ ಹೋರಾಟದಲ್ಲಿ ಜನರನ್ನ ಬಳಸಿಕೊಂಡು ರಾತ್ರಿ ಹಗಲಾಗುವುದರ ಒಳಗೆ ಕೋಟ್ಯಾಧಿಪತಿಗಳಾದವರಿಗೆ ಕಡಿಮೆ ಇಲ್ಲ. ಇಂತಹ ದಾರಿ ತಪ್ಪಿದ ಹೋರಾಟಗಳಿಂದಾಗಿ ಜನರು ಇದೀಗ ಯಾರನ್ನೂ ನಂಬುತ್ತಿಲ್ಲ. ಇದೇ ಕಾರಣಕ್ಕಾಗಿ ಬಡ ಜನರು ಈ ಹೋರಾಟದಲ್ಲಿ ಪಾಲು ಪಡೆಯಲು ಹಿಂದೆ ಮುಂದೆ ನೋಡ್ತಿದ್ದಾರೆ ಎನ್ನುವುದು ಕೂಡ ಕಟು ಸತ್ಯ. ಒಟ್ಟಾರೆ ಬೆಳವಣಿಗೆಯನ್ನ ಗಮನಿಸುವುದಾದ್ರೆ ಈಗ ಹೆಜಮಾಡಿ ಟೋಲ್ಗೇಟ್ ಹೋರಾಟ ತನ್ನ ಬಿಸಿಯನ್ನ ಕಳೆದುಕೊಳ್ತಿದೆ. ಆದ್ರೆ ನೈಜ ಹೋರಾಟಗಾರರು ಇನ್ನೂ ವಿಶ್ವಾಸ ಕಳೆದುಕೊಂಡಿಲ್ಲ. ಇಷ್ಟರಲ್ಲೇ ಸ್ಥಳೀಯ ಜನರಿಗೆ ಟೋಲ್ ಬಿಸಿ ತಟ್ಟಿದೆ. ಹೀಗಾಗಿ ಸ್ಥಳೀಯರು ಸ್ವಯಂ ಪ್ರೇರಿತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅವರ ಬೆಂಬಲವನ್ನೇ ಪಡೆದು ಹೋರಾಟವನ್ನ ಮುಂದುವರಿಸುತ್ತೇವೆ ಎನ್ನುತ್ತಿದ್ದಾರೆ ಸ್ಥಳೀಯ ಹೋರಾಟಗಾರರು. ಇದು ಸಫಲವಾಗುತ್ತಾ ಅಥವಾ ಇನ್ಯಾರತ್ತೋ ಜೇಬು ತುಂಬುತ್ತಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, V4 News 24/7 ಮಂಗಳೂರು.